ಹಾಯ್, ನಮಸ್ಕಾರ ಬಂಧುಗಳೇ. ನಾನು ನಿಮ್ಮ ಪ್ರೀತಿಯ ಮಂಗಳೂರು ಹುಡುಗಿ ವಿಲೇಜ್ ಸ್ಟಾರ್ ಹರಿಣಿ ಜಯಂತಿ. ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೇನೆ. ಅದೆಂತ ಗೊತ್ತುಂಟಾ, ಮಲೇಷ್ಯಾ ರಿಂಗಿಟಿಗೂ ನಮ್ಮ ಭಾರತ ದೇಶದ ಹಣಕ್ಕೂ ವ್ಯತ್ಯಾಸ ಅಷ್ಟೇ. ಬನ್ನಿ ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ಹೊಸತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಬನ್ನಿ ನಾವು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ನಾವು ಮಲೇಷ್ಯಾದ ಹಣನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮಲೇಷ್ಯಾದ ಹಣ. ಇದು 100 ರಿಂಗಿಟು, ಇದು 50, ಇದು 20, ಇದು 10, ಇದು 5, ಇದು 1 ರಿಂಗಿಟ್. ಓಕೆ, ನೋಡಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಇದು ನೋಡಿ, ಇದು 100 ರಿಂಗಿಟು, 100 ರಿಂಗಿಟ್. ಇದು 100 ರಿಂಗಿಟ್ ಇದು. ಓಕೆ, 100 ರಿಂಗಿಟ್ ಅಂದರೆ ಎಷ್ಟು ಅಂತ ಹೇಳ್ತೇನೆ, ಇರಿ ಒಂದು ನಿಮಿಷ. ಆಮೇಲೆ ಇದು 50 ರಿಂಗಿಟ್ಟು, ಇದು 50. ಓಕೆ, ಇದು ಎಷ್ಟು ಅಂತ ಹೇಳ್ತೇನೆ. ಆಮೇಲೆ 20 ರಿಂಗಿಟ್ಟು, 20 ರಿಂಗಿಟ್. ಇದು 20 ರಿಂಗಿಟ್, ಇದು ಕೂಡ ಹೇಳ್ತೇನೆ ಎಷ್ಟು ಅಂತ. ಆಮೇಲೆ 10 ರಿಂಗಿಟ್, 10 ರಿಂಗಿಟ್. ಇದು ನೋಡಿ 10. ಓಕೆ, ಆಮೇಲೆ 5 ರಿಂಗಿಟ್, 5 ರಿಂಗಿಟು. ಕಾಣ್ತಾ ಇದೆಯಲ್ಲ, ದಾಸವಾಳ ಇದೆ ನೋಡಿ. ಓಕೆ, ಆಮೇಲೆ 1 ರಿಂಗಿಟ್, 1 ರಿಂಗಿಟು. ಕಾಣ್ತಾ ಇದೆಯಲ್ಲ, 1 ರಿಂಗಿಟ್. ಓಕೆ, ಬನ್ನಿ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಎಂತ ಗೊತ್ತುಂಟಾ, 1 ರಿಂಗಿಟ್ ಇದೆಯಲ್ಲ, ಇದು 1 ರಿಂಗಿಟ್. ಸಾರಿ, 1 ರಿಂಗಿಟ್ ಇದೆಯಲ್ಲ, ಇದು ನೋಡಿ. ಇದು ಈ 1 ರಿಂಗಿಟಿಗೆ ನಮ್ಮ ಭಾರತ ದೇಶದ ಹಣ ಎಷ್ಟು ಬರ್ತದೆ ಗೊತ್ತುಂಟಾ? ಇವತ್ತಿನ ರೇಟ್ ಹೇಳ್ತೀನಿ. ಯಾಕಂತ ಹೇಳಿದರೆ ದಿನ ಕೂಡ ರೇಟ್ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ಒಂದು ರೇಟ್ ಇದ್ದರೆ ನಾಳೆ ಅದೇ ರೇಟ್ ಇರುವುದಿಲ್ಲ, ಇದ್ದರೆ ತುಂಬ ಕಡಿಮೆ ಇರ್ತದೆ ಅದೇ ರೇಟಲ್ಲಿ. ಇವತ್ತಿನ ರೇಟು, ಇವತ್ತು ಅಂದರೆ ಫೆಬ್ರವರಿ ಎಷ್ಟು ತಾರೀಕು, ಒಂದು ನಿಮಿಷ. ಓಕೆ, ಎಂತ ಗೊತ್ತುಂಟಾ, ಇವತ್ತಿನ ರೇಟು ಇವತ್ತು ಫೆಬ್ರವರಿ 2026 ಫೆಬ್ರವರಿ ತಿಂಗಳ 23 ತಾರೀಕಿಗೆ ಇವತ್ತಿನ ರೇಟು ಮಲೇಷ್ಯಾ ರಿಂಗಿಟು. 1 ರಿಂಗಿಟಿಗೆ ನಮ್ಮ ಭಾರತ ದೇಶದ ಹಣ 1 ರಿಂಗಿಟು, ಮಲೇಷ್ಯಾ 1 ರಿಂಗಿಟಿಗೆ ಇಂಡಿಯಾದ ನಮ್ಮ ಭಾರತ ದೇಶದ ರೇಟು 23 ರೂಪಾಯಿ 31 ಪೈಸೆ ಸಿಗ್ತದೆ 1 ರಿಂಗಿಟಿಗೆ. ಮಲೇಷ್ಯಾದ 1 ರಿಂಗಿಟಿಗೆ ನಮ್ಮ ಭಾರತ ದೇಶದ ಹಣ 23 ರೂಪಾಯಿ 31 ಪೈಸೆ ಸಿಗ್ತದೆ 1 ರಿಂಗಿಟಿಗೆ, ಆಯಿತಾ? ಇವಾಗ ನಮ್ಮ ಭಾರತ ದೇಶದ 10,000 ರೂಪಾಯಿಗೆ ಮಲೇಷ್ಯಾದ ರಿಂಗಿಟ್ ಎಷ್ಟಾಗ್ತದೆ ಗೊತ್ತುಂಟಾ? ನೀವು ಲೆಕ್ಕ ಮಾಡಿ ನೋಡಿ. 10,000ಕ್ಕೆ 431 ರಿಂಗಿಟ್ ಬರ್ತದೆ. 431 ರಿಂಗಿಟ್ ಬರ್ತದೆ ಮಲೇಷ್ಯಾದ್ದು. ಮಲೇಷ್ಯಾದ ರಿಂಗಿಟ್ಟು 431 ರಿಂಗಿಟ್ಟು. ನಮ್ಮ ಭಾರತ ದೇಶದ ಹಣ 10,000 ಸಿಗ್ತದೆ, ಗೊತ್ತಾಯ್ತಲ್ಲ? ನೀವು ತಿಳ್ಕೊಂಡಿರೋ ಹಾಗೆ 1 ರಿಂಗಿಟ್ಗೆ ನಾನು 2012ಕ್ಕೆ ಬಂದಿದ್ದೇನೆ. ಆವಾಗ 1 ರಿಂಗಿಟಿಗೆ ಇಲ್ಲಿ 1.5 ರಿಂಗಿಟಿಗೆ ಒಂದು ದೋಸೆ ಸಿಗ್ತಾ ಇತ್ತು. ಇವಾಗ ಉಂಟಲ್ಲ 2.5 ರಿಂಗಿಟ್ ಆಗಿದೆ ಒಂದು ದೋಸೆಗೆ. ಹಾಗೆಯೇ ಒಂದು ಕಾಫಿಗೆ 1.5 ರಿಂಗಿಟಿಗೆ ಸಿಗ್ತಾ ಇತ್ತು. ಇವಾಗ 2.5 ರಿಂಗಿಟ ಏನೋ ಆಗಿದೆ. 6 ರಿಂಗಿಟ್ ಆಗಿದೆ, 6 ರಿಂಗಿಟ್ ಒಂದು ಕಾಫಿ ಬೆಲೆ. ಅದು ಹೈಫೈ, ಅದು ನಮ್ಮದು
ಹಸುವಿನ ಹಾಲಲ್ಲಿ ಮಾಡಿಕೊಟ್ಟ ಕಾಫಿಗೆ 6 ರಿಂಗಿಟ್ ಆಗಿದೆ. ಮಲೇಷ್ಯಾ ರಿಂಗಿಟ್ 6 ರಿಂಗಿಟ್ ಕೊಟ್ಟರೆ ಒಂದು ಹಸುವಿನ ಹಾಲಲ್ಲಿ ಮಾಡಿದ ಒಂದು ಕಾಫಿ ಕೊಡ್ತಾರೆ. ಗೊತ್ತಾಯ್ತಲ್ಲ. ನೋಡಿ ಇವಾಗ 100 ರಿಂಗಿಟಿಗೆ ಎಷ್ಟು ಬರ್ತದೆ ಲೆಕ್ಕ ಹಾಕಿ. 23.31 ಹಾಕಿ ನೋಡಿ. ಒಂದು ರಿಂಗಿಟಿಗೆ 23 ರೂಪಾಯಿ 31 ಪೈಸೆ ಪ್ರಕಾರ ಲೆಕ್ಕ ಮಾಡಿದರೆ 100 ರಿಂಗಿಟಿಗೆ ಎಷ್ಟು ಸಿಗ್ತದೆ, ಆಮೇಲೆ 50 ರಿಂಗಿಟಿಗೆ ಎಷ್ಟು ಸಿಗ್ತದೆ, 20 ರಿಂಗಿಟಿಗೆ ಎಷ್ಟು ಸಿಗ್ತದೆ, ಆಮೇಲೆ 10 ರಿಂಗಿಟಿಗೆ ಎಷ್ಟು ಸಿಗ್ತದೆ, 5 ರಿಂಗಿಟಿಗೆ ಎಷ್ಟು ಸಿಗ್ತದೆ, ಕೊನೆಯಲ್ಲಿ 1 ರಿಂಗಿಟಿಗೆ ಎಷ್ಟು ಸಿಗ್ತದೆ ನಾನು ಹೇಳಿದ್ದೀನಿ ಅಲ್ಲ. ಗೊತ್ತಾಯ್ತಲ್ಲ. ಮಲೇಷ್ಯಾದ ಹಣ ತುಂಬ ಜನ ಕೇಳ್ತಾರೆ ನನಗೆ, ನೀವು ಮಲೇಷ್ಯಾದಲ್ಲಿ ಇದ್ದೀರಾ ಅಂತ. ಹೌದು, ನಾನು ಮಲೇಷ್ಯಾದಲ್ಲಿ ಇದ್ದೀನಿ. ಮಲೇಷ್ಯಾದಲ್ಲಿ ನಿಮಗೆ ಸಂಬಳ ಎಷ್ಟು ಕೇಳ್ತಾ ಇದ್ದಾರೆ, ಆದರೆ ಅದು ನಾನು ಹೇಳೋಕ್ಕಾಗಲ್ಲ. ಓಕೆ ಓಕೆ, ತೊಂದರೆ ಇಲ್ಲ. ಮಲೇಷ್ಯಾದಲ್ಲಿ ನೀವು ತಿಳ್ಕೊಂಡ ಹಾಗೆ ಎಲೆಕ್ಟ್ರಿಕ್ ಐಟಮ್ಸ್ಗೆಲ್ಲ ಸ್ವಲ್ಪ ಹಣ ಇಲ್ಲಿ ಕಡಿಮೆ ಸಿಗ್ತದೆ. ನಮ್ಮ ಭಾರತ ದೇಶದಲ್ಲಿ ಎಲೆಕ್ಟ್ರಿಕ್ ಐಟಮ್ಸ್ಗೆ ಬೆಲೆ ಜಾಸ್ತಿ. ಮಲೇಷ್ಯಾದಲ್ಲಿ ಎಲೆಕ್ಟ್ರಿಕ್ ಐಟಮ್ಸಿಗೆ ಬೆಲೆ ಕಡಿಮೆ ಇಲ್ಲಿ, ಆದರೆ ಚೈನಾ ಪ್ರಾಡಕ್ಟ್ ಜಾಸ್ತಿ ಸಿಗ್ತದೆ. ಅದರ ವ್ಯಾಲ್ಯೂ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ನೀವು ಮಲೇಷ್ಯಾಕ್ಕೆ ಬರೋದಾದರೆ ದಯವಿಟ್ಟು ಮಲೇಷ್ಯಾ ರಿಂಗಿಟಿನ ಬಗ್ಗೆ ಸ್ವಲ್ಪ ನೋಡಿ. ಓಕೆ, ಗೊತ್ತಾಯ್ತಲ್ಲ ಮಲೇಷ್ಯಾದ ಹಣ ಎಷ್ಟೆಷ್ಟು ಸಿಗ್ತದೆ ಅಂತ. 1 ರಿಂಗಿಟಿಗೆ ಎಷ್ಟು ಸಿಗ್ತದೆ, 10,000ಗೆ ಎಷ್ಟು ಹಣ ಇಲ್ಲಿದ್ದು ಇದೆ ಅಂತ. ಓಕೆ ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆ, ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಓಕೆ, ಲವ್ ಯು, ಟಾಟಾ, ಬೈ ಬೈ, ಸಿ ಯು.